ವಿಶೇಷವಾಗಿ ಒಬ್ಬ ಸೈನಿಕನಿಗೆ ರಾಷ್ಟ್ರಧ್ವಜ ಭಾರಿ ಒಂದು ನಮ್ಮ ಮೈ ನವಿರೇಳಿಸುವಂಥ ಒಂದು ಧ್ವಜ ಅದು. ರಾಜ್ಯದ ಎರಡನೇ ಅತಿ ಎತ್ತರದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ಎತ್ತರದ ರಾಷ್ಟ್ರಧ್ವಜ ಸ್ತಂಭ ಉದ್ಘಾಟನಾ ಸಮಾರಂಭ ಬುಧವಾರ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆ ಮೂಲಕ ರಾಷ್ಟ್ರಧ್ವಜ ಸ್ತಂಭ ನಿರ್ಮಾಣದ ಮಹತ್ತರ ಕಾರ್ಯ ನಡೆದಿದ್ದು, ಇದರೊಂದಿಗೆ ಭಾರತೀಯತೆಯ ಗರ್ವ ಮತ್ತಷ್ಟು ಇಮ್ಮಡಿಗೊಂಡಿದೆ. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ರಾಷ್ಟ್ರೀಯ ಭಾವನೆ, ಚಿಂತನೆ ಮತ್ತಷ್ಟು ಹೆಚ್ಚಿದೆ. ರಾಷ್ಟ್ರಧ್ವಜ ನಮ್ಮ ಸ್ವಾಭಿಮಾನದ ಸಂಕೇತ ಎಂದರು. ವಿಶೇಷವಾಗಿ ಒಬ್ಬ ಸೈನಿಕನಿಗೆ ರಾಷ್ಟ್ರಧ್ವಜ ಭಾರಿ ಒಂದು ನಮ್ಮ ಮೈ ನವಿರೇಳಿಸುವಂಥ ಒಂದು ಧ್ವಜ ಅದು. ಯಾಕೆಂದರೆ ನಮ್ಮ ಸೈನಿಕರು ನಾವು ಕೆಲಸ ಮಾಡುವುದೇ ಈ ಧ್ವಜಕ್ಕೋಸ್ಕರ. ಈ ಧ್ವಜವೇ ಭಾರತದ ಸಂಕೇತ. ಆ ಧ್ವಜ ಈ ನಮ್ಮ ರಾಷ್ಟ್ರದ ಅಭಿಮಾನದ ಸಂಕೇತ. ಹಾಗಾಗಿ ಒಬ್ಬ ಸೈನಿಕನಿಗೆ ರಾಷ್ಟ್ರಧ್ವಜವನ್ನು ನೋಡುವುದು, ರಾಷ್ಟ್ರಧ್ವಜ ಹಾರಾಡ್ತಾ ಇರುವಂಥದ್ದು ನೋಡುವುದು ತುಂಬ ಖುಷಿ ಕೊಡುವಂಥ ಸಂಗತಿ. ಶಾಸಕ ಡಿ ವೇದವ್ಯಾಸ ಕಾಮತ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕದ್ರಿ ಪಾರ್ಕ್ನಲ್ಲಿ ರಾಷ್ಟ್ರಧ್ವಜ ಸ್ತಂಭ ನಿರ್ಮಾಣದ ಕೆಲಸ ನಡೆದಿದೆ. ಇದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವಲ್ಲೂ ಮಹತ್ತರ ಪಾತ್ರ ವಹಿಸಲಿದೆ ಎಂದರು. ನನಗೂ ಕೂಡ ನನ್ನ ಜೀವನದಲ್ಲಿ ನನಗೊಂದು ಸಿಕ್ಕಿದಂಥ ವಿಶೇಷವಾದಂಥ ಭಾಗ್ಯ ಅಂತೇಳಿ ಹೇಳಬಹುದು. ಎಲ್ಲರಿಗೆ ಈ ರೀತಿಯ ಭಾಗ್ಯಗಳು ಸಿಗುತ್ತಾ ಅಂತ ಹೇಳಿದ್ರೆ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನ ಕಡೆಗಳಲ್ಲಿ ಈ ರೀತಿಯ ಒಂದು ದೊಡ್ಡದಾದ ಬೃಹತ್ ಗಾತ್ರದ ಭಾರತ ಧ್ವಜ ಇರಲ್ಲ. ಆದರೆ ಇವತ್ತು ಬೆಳಗಾವಿ ನಂತರ ಬಹಳ ದೊಡ್ಡ ರೀತಿಯ ಬೃಹತ್ ಗಾತ್ರದ ಒಂದು ಧ್ವಜ ಅನುಷ್ಠಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಮಂಗಳೂರಿನಲ್ಲಿ. ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಾತನಾಡಿ, ರಾಜ್ಯದಲ್ಲಿ ಬೆಳಗಾವಿ ಹೊರತುಪಡಿಸಿ ಅತಿ ಎತ್ತರದ ರಾಷ್ಟ್ರಧ್ವಜ ಸ್ತಂಭ ಕದ್ರಿ ಪಾರ್ಕ್ನಲ್ಲಿ ನಿರ್ಮಾಣಗೊಂಡಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಮೂಲಕ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ 75 ಮೀಟರ್ ಎತ್ತರದ ರಾಷ್ಟ್ರಧ್ವಜ ಸ್ತಂಭ ಇದಾಗಿದೆ. ಧ್ವಜಸ್ತಂಭ ಕಟ್ಟೆ ಬೆಳಕಿನ ವ್ಯವಸ್ಥೆ ಹೊಂದಿರಲಿದೆ ಎಂದರು. ಸಂಸದರಾಗಿರತಕ್ಕಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇರಬಹುದು, ಹಾಗೆಯೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂತಹ ಡಿ ವೇದವ್ಯಾಸ ಕಾಮತ್ರವರ ಹತ್ರ ವಿನಂತಿ ಮಾಡಿದಾಗ ಅವರಿಗೆ ಕೂಡ ಆಯಿತು. ಯಾಕಂತ ಹೇಳಿದ್ರೆ ಇದು ರಾಷ್ಟ್ರಧ್ವಜ ಇಲ್ಲಿ ಹಾಕಿದರೆ ಬಹಳಷ್ಟು ಮಂದಿ ಈ ಒಂದು ರಾಷ್ಟ್ರಧ್ವಜವನ್ನು ನೋಡಲಿಕ್ಕೆ ಈ ಒಂದು ಪ್ರವಾಸೋದ್ಯಮದ ಈ ಒಂದು ನೆಲೆಯಲ್ಲಿ ಇನ್ನಷ್ಟು ಜನ ಇಲ್ಲಿಗೆ ಬರ್ತಾರೆ ಎಂಬಂತಹ ಒಂದು ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಸಹಕಾರವನ್ನು ಕೊಟ್ಟರು. ಅದರ ಜೊತೆಗೆ ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರಾಗಿರತಕ್ಕಂತಹ ಶಕೀಲಾ ಕಾವರ್ ಅವರು ಅವರ ಹತ್ರ ಕೂಡ ಕೇಳಿದಾಗ ಅವರು ಕೂಡ ಬಹಳ ಸಂತೋಷದಿಂದ. ಉಪಮೇಯರ್ ಸುನೀತಾ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಭರತ್ ಕುಮಾರ್, ವರುಣ್ ಚೌಟ, ಗಣೇಶ್ ಕುಲಾಲ್, ಪಾಲಿಕೆ ವಿಪಕ್ಷ ನಾಯಕ ಪ್ರವೀಣ್ ಚಂದ್ರ ಆಳ್ವ, ಸ್ಥಳೀಯ ಪಾಲಿಕೆ ಸದಸ್ಯೆ ಶಕೀಲಾ ಕಾವ, ಮಾಜಿ ಮೇಯರ್ ಜಯಾನಂದ ಅಂಚನ್, ಭಾಸ್ಕರ್ ಕೆ, ಮೂಡಾ ಮಾಜಿ ಅಧ್ಯಕ್ಷ ರವಿಶಂಕರ್ ಮಿಜಾರ್ ಮತ್ತಿತರರು ಉಪಸ್ಥಿತರಿದ್ದರು.